ಉಡುಪಿ ಪಡುಬಿದ್ರಿಯ ಎರ್ಮಾಳು ಬಸ್ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರನ್ನ ಆಟೋ ಚಾಲಕ ಹತ್ತಿಸಿಕೊಂಡ ಎಂಬ ನೆಪವೊಡ್ಡಿ ಬಸ್ ಚಾಲಕನೋರ್ವ ಆಟೋ ರಿಕ್ಷಾಕ್ಕೆ ಬಸ್ಸನ್ನ ಅಡ್ಡವಿರಿಸಿ ಗೂಂಡಾಗಿರಿ ಪ್ರದರ್ಶಿಸಿದ್ದಾನೆಂದು ಆರೋಪಿಸಿ ಪಡುಬಿದ್ರಿಯ ಆಟೋ ರಿಕ್ಷಾ ಚಾಲಕರು ರಿಕ್ಷಾ ಬಂದ್ ನಡೆಸಿ ಪಡುಬಿದ್ರಿ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ. ಉಡುಪಿಯಿಂದ ಕಟೀಲಿಗೆ ಹೋಗುವ ಶಪಥ್ ಹೆಸರಿನ ಖಾಸಗಿ ಬಸ್ ಚಾಲಕ ಉಚ್ಚಿಲದ ನಿವಾಸಿ ತನ್ಸೀರ್ ಎಂಬಾತ ಆರೋಪಿಯಾಗಿದ್ದಾನೆ. ಈತ ಪಡುಬಿದ್ರಿ ಆಟೋ ಯೂನಿಯನ್ ಸದಸ್ಯ ರಮೇಶ್ ಎಂಬುವರ ಆಟೋ ರಿಕ್ಷಾಕ್ಕೆ ಬಸ್ಸನ್ನ ಅಡ್ಡವಿರಿಸಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಆಟೋದಲ್ಲಿದ್ದ ಇರುವರು ವಯೋವೃದ್ಧರನ್ನ ಆಟೋದಿಂದ ಇಳಿಸಿ ಬಸ್ಸಿಗೆ ಹತ್ತಿಸಿಕೊಂಡು ಹೊರಟು ಹೋಗಿದ್ದಾನೆಂಬ ಆರೋಪ ವ್ಯಕ್ತವಾಗಿದೆ. ಇನ್ನು ಠಾಣಾ ಅಪರಾಧ ವಿಭಾಗದ ಎಸ್ಐ ಮಾತುಕತೆಯನ್ನ ನಡೆಸಿ ಬಸ್ ಚಾಲಕನಿಗೆ ಎಚ್ಚರಿಕೆಯನ್ನ ನೀಡಿ ಮುಚ್ಚಳಿಕೆ ಬರೆಸಿ ಪ್ರಕರಣವನ್ನ ರಾಜಿಯಲ್ಲಿ ಮುಗಿಸಿದ್ದಾರೆ. ಅದರ ಬಸ್ಸಿನ ಡ್ರೈವರನ್ನು ಠಾಣೆಗೆ ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಪಡುಬಿದ್ರಿಯ ಎಲ್ಲ ಆಟೋ ರಿಕ್ಷಾಗಳನ್ನು ಬಂದ್ ಮಾಡಿ ಎಲ್ಲರೂ ಪೊಲೀಸ್ ಠಾಣೆಗೆ ಎದುರು ಬಂದು ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದಾಗ ಅವನನ್ನು ವಿಚಾರಣೆಗೊಳಪಡಿಸಿ ಅವನಿಂದ ಮುಚ್ಚಳಿಗೆಯನ್ನು ಪಡೆದುಕೊಳ್ತಾರೆ. ಅವನು ತಪ್ಪೊಪ್ಪಿಗೆಯನ್ನು ಕೇಳ್ತಾನೆ. ಆದರೆ ಅವನು ಪೊಲೀಸರ ಎದುರಿನಲ್ಲಿಯೂ ತುಂಬ ಅಂದರೆ ವಿರುದ್ಧವಾಗಿ ನಿಮಗೆ ಯಾರು ಇದು 30 ರೂಪಾಯಿ ನಿಮಗೆ ಯಾರು ಇದು ಮಾಡಲಿಕ್ಕೆ ಹೇಳಿದ್ರು ಎಲ್ಲ ಅವನಿಗೆ ಬೇಕಾದ ರೀತಿಯಲ್ಲಿ ತಪ್ಪಿ ಮಾತಾಡುವಂಥ ಮಾತುಗಳನ್ನು ಆಡಿದ್ದಾನೆ. ಅವನಿಗೆ ಯಾರನ್ನು ಕೂಡ ಕ್ಯಾರ್ ಮಾಡದ ರೀತಿಯಲ್ಲಿ ಅವನು ಮಾತನಾಡಿದ್ದಾನೆ. ರಿಕ್ಷಾ ಯೂನಿಯನ್ ಕೂಡ ಅದಕ್ಕೆ ಕೂಡಲೇ ಅವನಿಗೆ ತಕ್ಕ ಉತ್ತರವನ್ನು ನೀಡಿ ಅವನಿಂದ ತಪ್ಪೊಪ್ಪಿಗೆಯನ್ನು ಪಡೆಯುತ್ತದೆ. ಅಲ್ಲ ಬೇರೆ ಯಾವುದೇ ಒಂದು ಕ್ರಮವನ್ನು ಜರುಗಿಸಲಾಗುವುದಿಲ್ಲ. ಇನ್ನು ಮುಂದಕ್ಕೆ ಅವನು ಈ ರೀತಿ ಮಾಡುವುದಿಲ್ಲ ಅಂತ ಹೇಳಿ ಇಲ್ಲಿ ತಪ್ಪು